ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಾಗೂ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಸೇರಿದಂತೆ ಹಲವಾರು ಅಪರಾಧ ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸರಿಗೆ ಸಹಕಾರ ನೀಡುತ್ತಿದ್ದ ಪೊಲೀಸ್ ಶ್ವಾನ ಸುಧಾ ಕೊನೆಯುಸಿರೆಳೆದಿದೆ. ನಗರದ ಪೊಲೀಸ್ ಕಮಿಷನರೇಟ್ ವತಿಯಿಂದ ಪೊಲೀಸ್ ಮೈದಾನದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಸುಧಾಗೆ ಭಾವಪೂರ್ಣ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಸುಧಾಳ ಮೃತದೇಹವನ್ನು ಸುತ್ತಿ ಹೂವಿನಿಂದ ಅಲಂಕರಿಸಿ ಪೊಲೀಸ್ ವಾದ್ಯ ತೋಪು ಹಾರಿಸುವಿಕೆಯೊಂದಿಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಸಿಪಿ ಹರಿರಾಮ್ ಶಂಕರ್ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಲಾಯಿತು. ಡಾಬರ್ಮನ್ ಪಿಂಚರ್ ಜಾತಿಗೆ ಸೇರಿದ ಸುಧಾ 2011ರ ಮಾರ್ಚ್ 15ರಂದು ಜನಿಸಿತು. ಅಪರಾಧ ಪತ್ತೆ ಶ್ವಾನವಾಗಿ ಪೊಲೀಸ್ ಇಲಾಖೆಯನ್ನ ಇದು 2012ರ ಏಪ್ರಿಲ್ 2ರಿಂದ ಕರ್ತವ್ಯವನ್ನ ಆರಂಭಿಸಿತು. ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ವಾನಗಳೆಲ್ಲ ಅತ್ಯಂತ ಸೂಕ್ಷ್ಮಮತಿ ಹಾಗೂ ಚುರುಕಿನ ಶ್ವಾನವಾಗಿ ಗುರುತಿಸಿಕೊಂಡಿದ್ದ ಸುಧಾ ಕೆಲ ಸಮಯದ ಹಿಂದೆ ಕ್ಯಾನ್ಸರ್ಗೆ ಒಳಗಾಗಿ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗಿತ್ತು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಡಾಗ್ ಸ್ಕ್ವಾಡಲ್ಲಿ ಸುಧಾ ಅನ್ನುವಂಥ ಒಂದು ಡಿಟೆಕ್ಟಿವ್ ಡಾಗ್ ಇದು ಸುಮಾರು 10 ವರ್ಷಗಳಿಂದ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಂಗಳೂರು ಸಿಟಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸಿದೆ. ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಕೇಸ್ಗಳನ್ನು ಸಾಲ್ವ್ ಮಾಡೋದ್ರಲ್ಲಿ ಇದು ಸಹಾಯಕಾರಿಯಾಗಿದೆ. ಇದು ಡಾಬರ್ಮನ್ ಪಿಂಚರ್ ಡಾಗು. 10 ವರ್ಷ 3 ತಿಂಗಳು ಇದರ ಪ್ರಾಯ. ಇವಾಗ ಕಳೆದ ಒಂದು 5 ತಿಂಗಳಲ್ಲಿ ಅದಕ್ಕೆ ಈ ಎದೆ ಭಾಗದಲ್ಲಿ ಟ್ಯೂಮರ್ ಡಿಟೆಕ್ಟ್ ಆಗಿತ್ತು, ಕ್ಯಾನ್ಸರಸ್ ಟ್ಯೂಮರು. ಅದು ಚೆನ್ನಾಗೇ ಇತ್ತು. ಕಳೆದ 1 ವಾರದಿಂದ ಸ್ವಲ್ಪ ಅದರದ್ದು ಆರೋಗ್ಯ ಹದಗೆಟ್ಟಿತ್ತು. ನಾವು ಸಾಕಷ್ಟು ಟ್ರೀಟ್ಮೆಂಟು ಮೊದಲಿಂದನೂ ಕೊಡಿಸ್ತಾ ಬಂದಿದ್ವಿ. ಆದರೆ ಇವತ್ತು ಬೆಳಗ್ಗೆ ಸುಮಾರು 10 ಗಂಟೆ 20 ನಿಮಿಷದಲ್ಲಿ ಅದು ಮೃತ ಹೊಂದಿದೆ. ಸುಧಾಳನ್ನ ಸಾಕಿ ಸಲಹೆ ಯೋಗಕ್ಷೇಮವನ್ನ ನೋಡಿಕೊಳ್ಳುತ್ತಿದ್ದ ಸಂದೀಪ್ ಅವರು ಮಾತನಾಡಿ, 3 ತಿಂಗಳ ಮರಿಯಿಂದ ನಾನು ಆಕೆಯನ್ನ ಸಾಕಿದ್ದೇನೆ. ಅತ್ಯಂತ ಚುರುಕಿನ ಶ್ವಾನವಾಗಿದ್ದು ಅರ್ಧ ತಾಸು ಎಲ್ಲಿಯಾದ್ರೂ ಹೊರ ಹೋಗುವುದಾದ್ರೂ ನಾನೆಲ್ಲಿ ಕುಳ್ಳಿರಿಸಿ ಹೋಗುತ್ತೇನೋ ಅಲ್ಲೇ ನನಗಾಗಿ ಕಾಯುತ್ತಿದ್ದಳು. ಅತ್ಯಂತ ಸೂಕ್ಷ್ಮಮತಿಯಳಾಗಿದ್ದ ಸುಧಾ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಮುಂಚೂಣಿಯಲ್ಲಿದ್ದು ಪ್ರಕರಣ ಭೇದಿಸಲು ಸಹಕರಿಸಿದ್ದಾಳೆ ಎಂದು ಪ್ರತಿಕ್ರಿಯಿಸಿದರು. 3 ತಿಂಗಳು ನಾವು ತಗೊಂಡು ಬಂದು ಬೆಂಗಳೂರಿಗೆ ಟ್ರೈನಿಂಗ್ ಹೋಗ್ತೀವಿ. ಅಲ್ಲಿ 3 ತಿಂಗಳ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ 11 ತಿಂಗಳು ಟ್ರೈನ್ ಅಲ್ಲೇ ಅದರೊಟ್ಟಿಗೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರೈನಿಂಗ್ ಕಲಿಸ್ಕೊಂಡು ಇಲ್ಲಿಗೆ ಒಂದು ಜಾಯ್ನ್ ಆದ್ವಿ. ಬಟ್ ತುಂಬ ಅಟ್ಯಾಚ್ಮೆಂಟ್ ಅಂದರೆ ಡಾಗ್ ಅಷ್ಟು ಅಟ್ಯಾಚ್ಮೆಂಟ್ ನಾನು ಯಾರೂ ಅಷ್ಟು ಮಾಡಿಲ್ಲ. ನನ್ನ ಆರ್ಡ್ರ್ ಇಲ್ಲದೆ ಅದು ಯಾವತ್ತೂ ಹೋಗಲ್ಲ. ಇಲ್ಲಿ ಬಿಟ್ಟು ಹೋದರೆ ನಾನು ಬೇಕಾದರೆ ಒಂದು ಅರ್ಧ ಗಂಟೆ ಇಲ್ಲಿ ಬರೋದಿದ್ರು ಕೂಡ ಅದು ಅಲ್ಲೇ ಇರ್ತಿತ್ತು. ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿತ್ತು. ಅಟ್ಲೀಸ್ಟ್ ನಾನೊಂದು ದಿನ ಒಂದು 100 ರೂಪಾಯಿ ನೋಟ್ ನನಗೆ ಕಳೆದು ಹೋಗಿತ್ತು. ಬಟ್ ನಾನು ಅದಕ್ಕೆ ಬಂದು ವಾಸನ ಕೊಟ್ಟಾಗ ಅದನ್ನು ಹುಡ್ಕೊಂಡು ನನಗೆ ತಂದು ಕೊಟ್ಟಿದೆ. ನನಗೆ ಗೊತ್ತಿಲ್ಲ ಎಲ್ಲಿ ಬಿದ್ದಿದೆ ಅಂತ. ಅಷ್ಟೊಂದು ಚೆನ್ನಾಗಿತ್ತು. ತುಂಬ ಕೇಸಸ್ ಎಲ್ಲ ಇದು ಮಾಡೋದು. ಸೋಲಿಗಂತೂ ತುಂಬ ಕೇಸಲ್ಲಿ ಸೋಲಿ ಕೊಟ್ಟಿದೆ. ಕಳೆದ 5 ತಿಂಗಳಿಂದೀಚೆಗೆ ಎದೆ ಭಾಗದಲ್ಲಿ ಟ್ಯೂಮರ್ ಕಾಣಿಸಿಕೊಂಡಿದ್ದು ಚಿಕಿತ್ಸೆಯನ್ನ ನೀಡಲಾಗಿತ್ತು. ಆ ಬಳಿಕ ಚೆನ್ನಾಗಿಯೇ ಇದ್ದ ಶ್ವಾನದ ಆರೋಗ್ಯ ಕಳೆದ 1 ವಾರದಿಂದ ತೀರಾ ಹದಗೆಟ್ಟಿತ್ತು. 2 ದಿನಗಳಿಂದ ಆಹಾರವನ್ನ ತ್ಯಜಿಸಿದ್ದು ಇಂದು ಮುಂಜಾನೆ ಕೊನೆಯುಸಿರೆಳೆದಿದೆ. 2 ಕೊಲೆ ಪ್ರಕರಣಗಳು ಸೇರಿದಂತೆ ಮಂಗಳೂರು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಲವಾರು ಪ್ರಕರಣಗಳನ್ನು ಭೇದಿಸುವಲ್ಲಿ ಸುಧಾ ಪೊಲೀಸರಿಗೆ ಸಹಕಾರವನ್ನ ನೀಡಿತ್ತು. ನ್ಯೂಸ್ ಮಂಗಳೂರು.